ರೈಫಲ್ ಶೂಟಿಂಗ್ ಈಗಾಗಲೇ ಭಾರತ ಸೇರಿದಂತೆ ಒಲಿಂಪಿಕ್ಸ್ನಲ್ಲೂ ಕೂಡ ಉತ್ತಮ ಅವಕಾಶ ಇರುವ ಕ್ರೀಡೆ. ಭಾರತವು ಅನೇಕ ಉತ್ತಮ ರೈಫಲ್ ಶೂಟರ್ಗಳನ್ನು ದೇಶಕ್ಕೆ ಪರಿಚಯಿಸಿದೆ. ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲೂ ಇಂತಹ ಅನೇಕ ಪ್ರತಿಭೆಗಳಿದ್ದು ಇವರಿಗೆ ಸೂಕ್ತ ತರಬೇತಿಯನ್ನು ನೀಡುವ ನಿಟ್ಟಿನಲ್ಲಿ ಮೊಟ್ಟಮೊದಲ ಬಾರಿಗೆ ಮಂಗಳೂರು ರೈಫಲ್ ಕ್ಲಬ್ ಮಂಗಳೂರಿನಲ್ಲಿ ಶುಭಾರಂಭಗೊಂಡಿದೆ. ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿರುವ ಜುಗಲ್ ಟವರ್ಸ್ನಲ್ಲಿ ಶುಭಾರಂಭಗೊಂಡ ಮಂಗಳೂರು ರೈಫಲ್ ಕ್ಲಬ್ ಅನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ ಸದಾನಂದ ಶೆಟ್ಟಿ ಅವರು ಉದ್ಘಾಟಿಸಿದರು. ಬಳಿಕ ನಡೆದ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ರೈಫಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ ಸದಾನಂದ ಶೆಟ್ಟಿ ಅವರು ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಈ ಮಂಗಳೂರು ರೈಫಲ್ ಕ್ಲಬ್ ಅನ್ನು ಉದ್ಘಾಟನೆ ಮಾಡಲಾಗಿದೆ. ಇದು ಅನೇಕ ಕ್ರೀಡಾಸಕ್ತರಿಗೆ ಸಾಧನೆಯ ದಾರಿಯಾಗಲಿದೆ ಎಂದು ಹೇಳಿ ಸಂಸ್ಥೆಗೆ ಶುಭ ಹಾರೈಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಕ್ರೀಡಾಕೂಟವಾಗಲಿ ನಮ್ಮಲ್ಲಿ ಇದ್ದಷ್ಟು ಪ್ರತಿಭೆ ಬೇರೆ ಯಾವ ದೇಶದಲ್ಲಿಯೂ ಇಲ್ಲ. ಈ ನಾವು ಕಬಡ್ಡಿ ಆಗಲಿ, ಉದಾಹರಣೆಗೆ ನಾನೊಂದು ಹೇಳ್ತೇನೆ. ಮ್ಯೂತಾಯಿ ಕಿಕ್ ಬಾಕ್ಸಿಂಗ್ ಮೊನ್ನೆ ಆಯಿತು. ಕಿಕ್ ಬಾಕ್ಸಿಂಗ್ ಪ್ರಥಮ ಬಾರಿ ಮಂಗಳೂರಿನಲ್ಲಿ ನಡೆಯುವುದು. ಅದು ಇಲ್ಲದೆ ಕೋಚಿಂಗ್ ಕ್ಲಾಸಸ್ ಇನ್ಸ್ಟ್ರಕ್ಟರ್ಸ್ ಎಲ್ಲ ತಯಾರಾಗಿದ್ದಾರೆ. ಹಾಗಿರುವಾಗ ಇಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ಮಾಡಿ 24 ರಾಜ್ಯಗಳಿಂದ 400 ಚಿಲ್ಲರೆ ಪಾರ್ಟಿಸಿಪೇಟ್ ಮಾಡಿ. ಅದು ಅಷ್ಟೇ ಸುಲಭದ ಮಾತಲ್ಲ. ಮಂಗಳೂರಿನಲ್ಲಂತ ಊರಿನಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದು ಅಷ್ಟೇನು ಸುಲಭದ ಮಾತಲ್ಲ. ಅಷ್ಟು ವಿದ್ಯಾರ್ಥಿಗಳು ಇದ್ದಾರೆ. ಬಳಿಕ ರೈಫಲ್ ಕೋರ್ಟ್ನ ಮಾಜಿ ಸೈನಿಕರಾದ ಕರ್ನಲ್ ಶರತ್ ಭಂಡಾರಿ ಅವರು ರೈಫಲ್ ಶೂಟಿಂಗ್ ಮಾಡುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು ಈ ಸಂಸ್ಥೆಯಲ್ಲಿ ಈಗಾಗಲೇ ರಾಷ್ಟ್ರ ಮಟ್ಟದ 3 ರೈಫಲ್ ಶೂಟರ್ಸ್ಗಳಿದ್ದಾರೆ. ಮುಂದಕ್ಕೆ ಈ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ಒಲಿಂಪಿಕ್ಸ್ನಲ್ಲೂ ಭಾಗವಹಿಸುವಂತಾಗಲಿ ಎಂದು ಶುಭ ಹಾರೈಸಿದರು. ಅವರನ್ನು ದೇಶ ರಾಷ್ಟ್ರ ಮಟ್ಟದಲ್ಲಿ ಹೋಗುವ ವ್ಯವಸ್ಥೆ ಮಾಡಬೇಕು. ನನಗೀಗ ಹೇಳಿದರು 3 ಕ್ಯಾಂಡಿಡೇಟ್ಸ್ ಈಗಲೇ ರಾಷ್ಟ್ರ ಮಟ್ಟದಲ್ಲಿ ಇದ್ದಾರೆ ಅಂತ. ಈ 10 ಮೀಟರ್ ಏರ್ ರೈಫಲ್ ಶೂಟಿಂಗ್ನಲ್ಲಿ ಅದರಲ್ಲಿ ಒಂದು ಮಹಿಳೆಯು ಕೂಡಿ 2 ಗಂಡಸರು ಮತ್ತೊಂದು ಮಹಿಳೆ ಇದ್ದಾರೆ ಅಂತ ಹೇಳಿದರು. ಭಾಳ ಸಂತೋಷದ ಸಂಗತಿ. ಇನ್ನೂ ಹೆಚ್ಚು ನಂಬರ್ಸ್ನಲ್ಲಿ ಬರಬೇಕು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ನಾವು ಒಲಿಂಪಿಕ್ನಲ್ಲಿ ಹೋಗಬೇಕು. ಇನ್ನು ಈ ವೇಳೆ ಸಂಸ್ಥೆಗೆ ಸಹಕರಿಸಿದವರನ್ನ ಗುರುತಿಸಿ ಗೌರವಿಸಿದ್ರು. ಇದೇ ವೇಳೆ ಮಾತನಾಡಿದ ಮಿಥುನ್ ಕುಮಾರ್ ಅವರು ಮಂಗಳೂರು ರೈಫಲ್ ಕ್ಲಬ್ ಸಂಸ್ಥೆಯು ನಡೆದು ಬಂದ ಹಾದಿಯನ್ನ ತಿಳಿಸಿದ್ರು. ಪ್ರಾಕ್ಟೀಸ್ ಮಾಡ್ಕೊಂಡು ಆಪರ್ಚುನಿಟಿ ಬರ್ತೀನಿ. ಸೊ ಹಿ ಹ್ಯಾಡ್ ಟು ಗೋ ಟು ಬ್ಯಾಂಗ್ಳೂರ್ ಬಂದಿತ್ತು, ಅವಾಗ ಪುಣೆ ಬಂದಿತ್ತು. ಸೊ ಅವು ಮಸ್ತ್ ಸ್ಟ್ರಗಲ್ ಆಗಿತ್ತು. ಅವು ಕಿಟ್ ಪದೊಂದು ಕೂಡು ಅವಾಗ ಕಾಲ್ಪ ಹೋದು ದುಂಬೆ ಅಪಾಯಿಂಟ್ಮೆಂಟ್ ಬರೋದು ನೋಡು. ಸೊ ಈ ಸ್ಟ್ರಗಲ್ ಬರೋದು ಒಂದು ಆಗಿ ಫೀಲ್ ಅನ್ಕೊಂಡ ಕುಡ್ಲಡ್ ಆಗಿತ್ತು. ನಮ್ಮ ಕುಡ್ಲಡ್ ಮಂಜಾರಿ ಬಲ್ಲಿ ಬಂದು ನಂಗೆ ಥಾಟ್ ಬರ್ತದೆ. ಸೊ ಆ ಥಾಟ್ ಎಂಚ ಅನ್ಕೊಂಡ ಇಟ್ ವೆಂಟ್ ಇನ್ ಪ್ರಾಸೆಸ್ ಆದರೆ ಲಾಸ್ಟ್ ಒಂದು ಮ್ಯಾಂಗ್ಳೂರು ಏರಿಗ ಅಪ್ರೋಚ್ ಮಾತ್ರ. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ರೈಫಲ್ ಅಸೋಸಿಯೇಷನ್ನ ಸದಸ್ಯರಾದ ಜಹಾರ್ ಅಲಿ, ಮಂಗಳೂರು ರೈಫಲ್ ಕ್ಲಬ್ನ ಮುಖ್ಯಸ್ಥರಾದ ಮುಖೇಶ್ ಕುಮಾರ್, ದಕ್ಷಿಣ ಕನ್ನಡ ರೈಫಲ್ ಅಸೋಸಿಯೇಷನ್ನ ಕೋಶಾಧಿಕಾರಿ ಕಸ್ತೂರಿ ಮಹೇಶ್ ಹಾಗೂ ವಿಜೆ ಪ್ರತೀಶ್, ಗೌರೀಶ್, ಪ್ರಸನ್ನ ಶೆಟ್ಟಿ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಮಂಗಳೂರು ರೈಫಲ್ ಕ್ಲಬ್ನಲ್ಲಿ ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಟ್ರೈನಿಂಗ್ ಅನ್ನು ಪಡೆಯುತ್ತಿದ್ದು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಅತ್ಯಾಧುನಿಕ ಹಾಗೂ ಉತ್ತಮವಾದ ಮೊಟ್ಟಮೊದಲ ರೈಫಲ್ ಕ್ಲಬ್ ಇದಾಗಿದೆ.
10 ಮೀಟರ್ ಶೂಟಿಂಗ್ ರೇಂಜ್ ಅನ್ನ ಹೊಂದಿದ್ದು ನುರಿತ ಟ್ರೈನರ್ಗಳನ್ನ ಕೂಡ ಹೊಂದಿದೆ. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.